ಬೋಳೂರುದ ಮಾತಾ ಅಮೃತಾನಂದಮಯಿ ಮಠಕ್ಕೆ 25 ವರ್ಷ ದಿಂಜಿನ ಹಿನ್ನೆಲೆಡು 18 ವರ್ಷ ಪ್ರಾಯದ ಬಡ ಮಧ್ಯಮ ವರ್ಗದ ಚೋಕ್ಲೆಗೆ ಉಚಿತ ಹೃದಯ ಚಿಕಿತ್ಸಾ ಶಿಬಿರನು ಡಿಸೆಂಬರ್ 11 ತಾರೀಕು ಐತಾರ ಬೋಳೂರುದ ಶಾಖಾ ಮಠಡು ಅಟಣೆ ಮಲ್ದ ಪಂಡದ ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿದ ವೈದ್ಯಕೀಯ ಸೇವಾ ವಿಭಾಗದ ಡಾಕ್ಟರ್ ದೇವಿ ಪ್ರಸಾದ್ ಎಸ್ ಹೆಜಮಾಡಿ ಸುದ್ದಿಗೋಷ್ಠಿ ತೆರಿಪಾದರು. ನಮ್ಮ ಈ ಪತ್ರಿಕಾಗೋಷ್ಠಿಯ ಮೂಲ ಉದ್ದೇಶ ಏನಂದರೆ, ಇದೇ ಬರುವ ದಿನಾಂಕ 19 ಭಾನುವಾರ ಮಂಗಳೂರಿನ ಬೋಳೂರಿನಲ್ಲಿರುವಂತಹ ಅಮೃತ ಮಠದಲ್ಲಿ ವೈದ್ಯಕೀಯ ಶಿಬಿರವನ್ನು ಯೋಜಿಸುವ ಬಗ್ಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ. ವಿಶ್ವದ ಶ್ರೇಷ್ಠ ಆಸ್ಪತ್ರೆಲೆಡು ಒಂಚಾಯಿನ ಅಮ್ಮ ಸದ್ಗುರು ಶ್ರೀ ಮಾತಾ ಅಮೃತಾನಂದಮಯಿ ದೇವಿ ಅಮ್ಮನ ಅಮೃತಾನಂದಮಯಿ ಮಠದ ವತಿರ್ ನಡಪುನ ಕೊಚ್ಚಿದ ಪುಗರ್ತದ ಅಮೃತ ಆಸ್ಪತ್ರೆಡು ಅತ್ಯಾಧುನಿಕ ತಂತ್ರಜ್ಞಾನಡು ಆಧುನಿಕ ಉಪಕರಣಲೆಡು ತಜ್ಞ ವೈದ್ಯರಿರ್ದು ಹೃದಯ ಚಿಕಿತ್ಸೆ ಸೇರಿದಂಚ ಬೇತೆ ಬೇತೆ ಚಿಕಿತ್ಸೆ ಶಸ್ತ್ರಚಿಕಿತ್ಸೆದ ಸೌಲಭ್ಯ ಉಂಟು. ಇದರ ಪ್ರಯೋಜನ ಬಡವರಿಗೆ ಸಾಮಾನ್ಯರಿಗೆ ಆವಡು ಪನ್ಪಿನ ನಿಟ್ಟಿಡು ಈ ಸರ್ತಿ ಕುಡ್ಲ ಬೋಳೂರುದ ಶಾಖಾ ಮಠಟು ಶಿಬಿರನು 11 ತಾರೀಕು ಐತಾರ ಅಟಣೆ ಮಲ್ದ ಪಂಡದ ಡಾಕ್ಟರ್ ದೇವಿ ಪ್ರಸಾದ್ ಎಸ್ ಹೆಜಮಾಡಿ ವಿವರ ಕುರಿಯರು. ನೀವು ಈ ಕಾರ್ಯಕ್ರಮದ ಒಂದು ವಿಶೇಷತೆ ಏನಂದರೆ, ನಮ್ಮ ಕೊಚ್ಚಿನಲ್ಲಿರುವಂತಹ ಮಾತಾ ಅಮೃತಾನಂದಮಯಿ ಆಸ್ಪತ್ರೆ, ಇದು ಮಾತಾ ಅಮೃತಾನಂದಮಯಿ ಆಸ್ಪತ್ರೆ ಇದು ವಿಶ್ವದಲ್ಲಿ ಇಡೀ ವಿಶ್ವದಲ್ಲೇ ಶ್ರೇಷ್ಠ ಆಸ್ಪತ್ರೆಗಳಲ್ಲಿ ಇದು ಒಂದು ಆಸ್ಪತ್ರೆ. ನಮ್ಮ ಅಮೃತಾನಂದಮಯಿ ಆಸ್ಪತ್ರೆ ಕೊಚ್ಚಿನ್. ಇಲ್ಲಿನ ಮುಖ್ಯ ಹೃದಯ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯರು ಈ 19ನೇ ತಾರೀಕಿಗೆ ಈ ಮಂಗಳೂರಿನಲ್ಲಿ ನಡೆಯುವಂತಹ ಒಂದು ವಿಶಿಷ್ಟ ಶಿಬಿರಕ್ಕೆ ಆಗಮಿಸಲಿದ್ದಾರೆ. ಈ ಶಿಬಿರದಲ್ಲಿ ನೀವು ಕೇಳಿರ್ಬೋದು, ಈ ಹಾರ್ಟ್ನ ಸಮಸ್ಯೆ, ಈ ನವಜಾತ ಶಿಶುಗಳು ಅಂದರೆ ನಮ್ಮ ಇಡೀ ದೇಶ ಅಥವಾ ಇಡೀ ಪ್ರಪಂಚದಲ್ಲಿ 100 ಮಕ್ಕಳು ಹುಟ್ಟಿದರೆ ಅದರಲ್ಲಿ ಒಂದು ಮಗುವಿಗೆ ಹೃದಯದ ತೊಂದರೆಗಳಿರ್ತದೆ. ಅಂದರೆ ಆ ಹೃದಯದ ಅಲ್ಲಿ ಅದರ ರಂಧ್ರ ಇರಬಹುದು ಅಥವಾ ರಕ್ತನಾಳದ ತೊಂದರೆ ಇರಬಹುದು. ಸೊ ಇವಾಗ ಅದನ್ನು ಪ್ರಪ್ರಥಮವಾಗಿ ಅದನ್ನು ಗಮನಿಸೋದು ಬಹಳ ಮುಖ್ಯ. ಇದು ಯಾರಿಗೆ ಹೆಚ್ಚಾಗಿ ಬರ್ತಂದರೆ, ಮಕ್ಕಳು ಪ್ರಸವ ಪೂರ್ವ ಅಂದರೆ ಹುಟ್ಟುವಾಗಲೇ ಮಗುವಿನದ್ದು ದೇಹದ ತೂಕ ಸುಮಾರು ಜಸ್ಟ್ 1 kg ಕಡಿಮೆ ಇದ್ದರೆ, ಅಂದರೆ 1000 ಗ್ರಾಮ್ಸ್ಗಿಂತ ಕಡಿಮೆ ಇದ್ದರೆ ಇದರಲ್ಲಿ ಈ ಹೃದಯದ ತೊಂದರೆ ಇರುವಂಥ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಮುಖ್ಯವಾಗಿ ಈ ಒಂದು ಮಕ್ಕಳ ಸಮಸ್ಯೆಯನ್ನು ಮಗು ತಾಯಿಯ ಗರ್ಭದಲ್ಲಿರುವಾಗಲೇ ಸ್ಕ್ಯಾನಿಂಗ್ ಮುಖಾಂತರ ಅದನ್ನು ವೈದ್ಯರುಗಳು ಅದನ್ನು ಪತ್ತೆ ಹಚ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇದು ಮಿಸ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಸೊ ಈಗ ಈ ಮಕ್ಕಳಲ್ಲಿ ಇಂತಹ ಹೃದಯದ ಸಮಸ್ಯೆ ಇದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ಬೇಕಾದಂಥ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು ಬಹಳ ಪ್ರಾಮುಖ್ಯ. ಇಲ್ಲದಿದ್ದರೆ ಅದು ಮಗು ತನ್ನ ಬೆಳವಣಿಗೆ ಕುಂಠಿತವಾಗಿ ಅದು ಮರಣಕ್ಕೆ ತುತ್ತಾಗುವಂಥ ಸಾಧ್ಯತೆ ಇದೆ. ಇದನ್ನೆಲ್ಲ ಮನಗಂಡು ನಮ್ಮ ಮಾತಾ ಅಮೃತಾನಂದಮಯಿ ಸಂಸ್ಥೆಯ ಅಮೃತ ಆಸ್ಪತ್ರೆ ತಜ್ಞ ವೈದ್ಯರು ಇದಕ್ಕೆ ಬೇಕಾದಂತೆಲ್ಲ ವ್ಯವಸ್ಥೆ ಮಾಡಲಿಕ್ಕೆ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಈ ನಾಡ್ದು 19ನೇ ತಾರೀಕಿಗೆ ಇದು ಕೇವಲ ನಮ್ಮ ಈ ಕಾರ್ಯಕ್ರಮ ಮಂಗಳೂರು ಉಡುಪಿಗೆ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ನಮ್ಮ ಈ ಯೋಜನೆಯ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿದ್ದೇವೆ. ಹಾಗಾಗಿ ಈಗಾಗಲೇ ಬಹಳಷ್ಟು ಹೆಚ್ಚಿನ ಸಂಖ್ಯೆಯ ನಮ್ಮ ಹೃದಯ ಸಂಬಂಧಿ ರೋಗಿಗಳು ನಮ್ಮ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಲಿದ್ದಾರೆ. ಅದಕ್ಕೆ ನಮ್ಮ ಪತ್ರಿಕಾ ಬಂಧುಗಳ ನಿಮ್ಮೆಲ್ಲರ ಸಹಕಾರ ಬಹಳ ಪ್ರಾಮುಖ್ಯ. ಯಾಕಂದರೆ ಇದು ನಮ್ಮ ಮೇಯ್ನ್ ಗುರಿ, ಟಾರ್ಗೆಟ್. ಯಾಕಂದರೆ ಬಡವರು ನೋಡಿ, ಈಗ ಇದು ಒಂದು ಹಣ ಇದ್ದವರು ಅವರೊಂದು 2 ರಿಂದ 10 ಲಕ್ಷ ಖರ್ಚು ಮಾಡೋದು ದೊಡ್ಡ ವಿಷಯ ಅಲ್ಲ. ಆದರೆ ಇದು ಮುಖ್ಯವಾಗಿ ಬಡವರು ಇರ್ತಾರೆ, ಅವರಿಗೆ ಈ 2 ರಿಂದ 10 ಲಕ್ಷ ಖರ್ಚು ಮಾಡೋದು ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅವರಿಗೆ ಒಂದು ಈ ಸೇವೆಯನ್ನು ನೀಡುವುದು ಬಹಳ ಪ್ರಾಮುಖ್ಯ. ಸೊ ಈ ಪತ್ರಿಕಾಗೋಷ್ಠಿಯನ್ನು ಕರೆದಂಥ ಉದ್ದೇಶ ಅಂದರೆ, ಇದಕ್ಕೆ ಈ ಒಂದು ಏನು ಶಿಬಿರ ಉಂಟು ಅದನ್ನು ನಾವು ಪ್ರತಿದಿನ ಮಾಡುವುದಿಲ್ಲ ಅಥವಾ ತಿಂಗಳು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಇದು ಮಂಗಳೂರಿನಲ್ಲಿ ಪ್ರಥಮ ಬಾರಿಗೆ ಇಷ್ಟು ದೊಡ್ಡ ಮಟ್ಟದಂತಹ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬಹಳ ಬಹಳ ಮುಖ್ಯ.
ಮತ್ತು ಇನ್ನೊಂದು ನಾನು ಈ ಮಗುವಿನ ಏನು ಸಿಂಪ್ಟಮ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಈ ಹೃದಯದ ತೊಂದರೆ ಇರುವಂಥ ನವಜಾತ ಶಿಶುಗಳು ವಿಪರೀತ ಹೃದಯ ಬಡಿತ, ಅದಕ್ಕೆ ದಮ್ಮು ಕಟ್ಟುವುದು, ಅಥವಾ ಮಗುವಿನ ಚರ್ಮದ ಬಣ್ಣ ನೀಲಿ ಬಣ್ಣಕ್ಕೆ ತಿರುಗಿರ್ತದೆ. ಹಾಗೆ ಇದೆಲ್ಲ ಮಗುವಿಗೆ ಹೃದಯದ ಕಾಯಿಲಿರುವಂತಹ ಲಕ್ಷಣಗಳು. ಇದನ್ನೆಲ್ಲ ಆ ದಿವಸ ನಾವು ಎಲ್ಲ ರೀತಿಯ ಇದು ಮಾಡಿಕೊಂಡು ಟೆಸ್ಟ್ ಮಾಡಿಕೊಂಡು, ಒಂದು ವೇಳೆ ಆ ಮಕ್ಕಳಿಗೆ ಆಪರೇಷನ್ ಬೇಕಿದ್ರೆ ಅದನ್ನು ಸ್ವಲ್ಪ ದಿವಸ ಬಿಟ್ಟು ಅದನ್ನು ನಮ್ಮ ಎರ್ನಾಕುಲಂ ಕೊಚ್ಚಿನಲ್ಲಿರುವಂತಹ ಅಮೃತ ಆಸ್ಪತ್ರೆಯಲ್ಲಿ ಅದಕ್ಕೆ ಬೇಕಾದಂತಹ ಆಪರೇಷನ್ ಅನ್ನು ಮಾಡಲಾಗುವುದು. ಇನ್ನೊಂದು, ನಮ್ಮ ಈ ಅಮೃತ ಆಸ್ಪತ್ರೆಯ ವಿಶೇಷತೆ ಏನಂದ್ರೆ, ಇಲ್ಲಿ ಅತ್ಯಾಧುನಿಕ ಅಂತಾರಾಷ್ಟ್ರೀಯ ಗುಣಮಟ್ಟದ ಅತ್ಯಾಧುನಿಕ ಸಲಕರಣೆಗಳನ್ನು ಉಪಯೋಗ ಮಾಡೋದ್ರಿಂದ ಇದರಲ್ಲಿ ಸರ್ಜರಿಯ ಗುಣಮಟ್ಟ ಕೂಡ ಉತ್ತಮ ಇರುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ನಮ್ಮ ಸಹಕಾರವನ್ನು ಪತ್ರಿಕಾ ಬಂಧುಗಳು ನೀಡಬೇಕಾಗಿ, ಮತ್ತೆ ಇದೆಲ್ಲ ಈ ಮಾಹಿತಿ ನಮ್ಮ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೂ ಮತ್ತೆ ಪ್ರತಿ ಮೂಲೆಗಳಿಗೂ ಕೂಡ ನೀಡುವಂತಹ ಪಸರಿಸುವಂತೆ ಆಗ್ಬೇಕಂತ ನಾವು ನಿಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸ್ತಾ ಇದ್ದೇವೆ. ಸೇವಾ ಸಮಿತಿಯ ವೈದ್ಯಕೀಯ ಸೇವಾ ವಿಭಾಗದ ಡಾಕ್ಟರ್ ದೇವದಾಸ್ ಪುತ್ರನ್ ಶಿಬಿರದ ಬಗ್ಗೆ ಪೂರಕ ಮಾಹಿತಿ ಕೊರಿಯರು. ದಿನಾಂಕ 19/1/2025 18 ವರ್ಷದ ಒಳಗಿನ ಹೃದಯ ಸಂಬಂಧಿ ರೋಗವಿರುವಂತಹ ಮಕ್ಕಳಿಗೆ ನಮ್ಮ ಮಂಗಳೂರಿನ ಮಾತಾ ಅಮೃತಾನ್ಮಯ ಮಠದಲ್ಲಿ, ಗೋಳೂರಿನ ಮಾತಾ ಅಮೃತಾನ್ಮಯ ಮಠದಲ್ಲಿ ಉಚಿತ ಚಿಕಿತ್ಸಾ ಶಿಬಿರ ಜರುಗಲಿದೆ. ಕೊಚ್ಚಿಯ ಅಮೃತ ಹಾಸ್ಪಿಟಲ್ನ ತಜ್ಞ ವೈದ್ಯರು ಬಂದು ಇಲ್ಲಿ ಸೇವೆ ಸಲ್ಲಿಸಲಿದ್ದಾರೆ. ಆ ಪ್ರಯುಕ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಮಾತಾ ಅಮೃತಾನಂದಮಯಿ ಸೇವಾ ಸಮಿತಿ ಕುಡ್ಲ ವಿಭಾಗದ ಅಧ್ಯಕ್ಷರು ಸುರೇಶ್ ಅಮೀನ್, ಗೌರವ ಅಧ್ಯಕ್ಷರು ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಸುದ್ದಿಗೋಷ್ಠಿಯಲ್ಲಿ ಹೆಚ್ಚಿನ ಮಾಹಿತಿ ಕೊರಿಯರು. ಇದು ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಗೂ ಪ್ರತಿ ಹಳ್ಳಿಗೂ ಸಹ ತಲುಪಿದೆ. ನಮಗೆ ಆಲ್ಮೋಸ್ಟ್ 1500 ಟೆಲಿಫೋನ್ ಕಾಲ್ಸ್ ಬಂದಿದೆ. ಅದರಲ್ಲಿ ಆಲ್ರೆಡಿ 500 ಪೇಷಂಟ್ಸ್ ರಿಜಿಸ್ಟರ್ ಮಾಡಿದ್ದಾರೆ. ನಾವು ರಿಜಿಸ್ಟ್ರೇಷನ್ ಆಗಿದೆ. ಅಷ್ಟು ಜನ ಆ ದಿವಸ ಬರುವ ಒಂದು ಇದುಂಟು. ಯಾಕೆಂದರೆ ಎಲ್ಲರೂ ಸಹ ಅವರ ಹತ್ರ ಮಾತಾಡಿದಾಗ ಅವರು ಹೇಳಿದ್ದಾರೆ, ಪ್ರತಿಯೊಬ್ಬರಿಗೂ ಹಾರ್ಟಿನ ಸಮಸ್ಯೆ ಉಂಟು, ಪ್ರತಿಯೊಬ್ಬರಿಗೂ ಸರ್ಜರಿ ಬೇಕಂತ ಡಾಕ್ಟರ್ ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಆಸ್ಪತ್ರೆಯ ರಿಪೋರ್ಟ್ ತಗೊಂಡಿದ್ದಾರೆ. ಅವರ ಹತ್ರ ಒಂದು ಹಣವನ್ನು ಸ್ಪಂದನೆ ಮಾಡಲಿಕ್ಕೆ ಆಗದ ಕಾರಣ ಅವರೆಲ್ಲರೂ ಅತಿ ಕಡು ಬಡವರು ಇಲ್ಲಿಗೆ ಬರ್ತಾ ಇದ್ದಾರೆ. ಅವರು ಬರುವವರಿಗೆ KSRTC ಬಸ್ ಸ್ಟಾಪಿಂದ ನಮ್ಮ ಅಮೃತಾನಂದಮಯಿ ಮಠ ಗೋಳೂರಿಗೆ ಬರಲಿಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಮತ್ತು ದೂರದ ಊರಿಂದ ಬರುವವರು ಇದ್ದಾರೆ. ಎಲ್ಲ ಬೀದರ್, ಬೆಳಗಾಂ, ದೊಡ್ಡಬಳ್ಳಾಪುರ, ಬ್ಯಾಂಗ್ಳೂರು, ಪ್ರತಿ ಡಿಸ್ಟಿಕ್ನಿಂದ ಸಹ ಬರ್ತಾ ಇದ್ದಾರೆ. ಅವರು ಬೆಳಿಗ್ಗೆ ಬಂದಾಗ ಅವರಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಮಧ್ಯಾಹ್ನ ಭೋಜನದ ವ್ಯವಸ್ಥೆಯನ್ನು ಸಹ ಉಚಿತವಾಗಿ ಮಾಡ್ತಾ ಇದ್ದೇವೆ. ಆ ದಿವಸ ಎಲ್ಲರನ್ನೂ ಡಾಕ್ಟ್ರು ಪರೀಕ್ಷೆ ಮಾಡಿ ಹೆಚ್ಚಿನ ಈಗ ಆಪರೇಷನ್ ಏನಾದರೂ ಬೇಕಿದ್ದರೆ ಅಮೃತ ಹಾಸ್ಪಿಟಲಿಗೆ ತದನಂತರ ಅವರನ್ನು ಕಳಿಸಿ ಅಲ್ಲಿ ಉಚಿತವಾಗಿ ಸರ್ಜರಿಯನ್ನು ಮಾಡಲಿಕ್ಕೆ ಆಗ್ತದೆ. ಸುಮಾರು 2 ರಿಂದ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅವರಿಗೆ ಯಾವುದೇ ರೀತಿಯ ಹಣವನ್ನು ಕೊಡಬೇಕಂತಿಲ್ಲ. ಅಲ್ಲಿ ಆಸ್ಪತ್ರೆ ವೆಚ್ಚ, ತಂದೆ ತಾಯಿ ಹೋಗಿ ನಿಲ್ಲುವ ವ್ಯವಸ್ಥೆಯನ್ನು ಸಹ ಅಲ್ಲಿ ಮಾಡ್ತೇವೆ. ಅದಕ್ಕೂ ಸಹ ಏನು ಹಣ ಕೊಡಬೇಕಂತ ಏನು ಸಹ ಇಲ್ಲ. ಈ ಕ್ಯಾಂಪ್ ಬಡ ಜನರನ್ನು ಉದ್ದೇಶಿಸಿರುವಂಥದ್ದು. ವಾರ್ಷಿಕ ವರಮಾನ 1.5 ಲಕ್ಷಕ್ಕೆ ಮೀರದ ಬಡವರು ಅಂತ ಹೇಳಿ ಗುರುತಿಸಲ್ಪಟ್ಟ ಜನರಿಗೆ ಈ ಉಚಿತ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಕಲ್ಯಾಣ ರಾಜ್ಯ ಸ್ಥಾಪನೆಯ ಒಂದು ಉದ್ದೇಶ ಅಂದರೆ ನಮ್ಮ ದೇಶದ ಅಭ್ಯುದಯ ಅಥವಾ ಕಲ್ಯಾಣ ಆಗಬೇಕು ಅಂತಂದರೆ ಎಲ್ಲ ಬಡ ಜನರು ಕೂಡ ಸಾಮಾಜಿಕವಾಗಿ ಉನ್ನತದ ಸ್ಥಾನಕ್ಕೆ ಬಂದರೆ ಮಾತ್ರ ಸಾಧ್ಯ ಅನ್ನುವ ಅಮ್ಮನವರ ಧ್ಯೇಯದ ಹಾಗೆ ಆರೋಗ್ಯ ಮತ್ತು ಶಿಕ್ಷಣ ಇದು ಎರಡು ಬಹಳ ಮುಖ್ಯವಾದದ್ದು. ಹಾಗಾಗಿ ಆರೋಗ್ಯದ ಕಡೆಗೆ ಗಮನ ಕೊಡಬೇಕು ಅಂತನ್ನುವ ದೃಷ್ಟಿಯಿಂದ ಈ ಒಂದು ಉಚಿತ ಕ್ಯಾಂಪನ್ನು, ಬೃಹತ್ ಪ್ರಮಾಣದ ಉಚಿತ ಕ್ಯಾಂಪನ್ನು ಬಡ ಜನರನ್ನು ಉದ್ದೇಶಿಸಿ ಮಾಡಿರುವಂಥದ್ದು. ಆರಂಭದಲ್ಲಿ ಇಲ್ಲಿ ತಪಾಸಣೆ, ಅಗತ್ಯ ಇರುವ ಚಿಕಿತ್ಸೆ ಮತ್ತು ಈಗಾಗಲೇ ಪದಾಧಿಕಾರಿಗಳು ಹೇಳಿದ ಹಾಗೆ ಆ ನಂತರ ಕೊಚ್ಚಿಗೆ ಅವರನ್ನು ಹೈಟೆಕ್ ಆಸ್ಪತ್ರೆ, ಕೊಚ್ಚಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕೊಚ್ಚಿಯಲ್ಲಿರುವ ಅಮೃತ ಆಸ್ಪತ್ರೆ, ಅಲ್ಲಿ ಅವರಿಗೆ ಅನಂತರದ ಚಿಕಿತ್ಸೆಗಳು, ಶಸ್ತ್ರಚಿಕಿತ್ಸೆ ಬೇಕಾದರೆ ಶಸ್ತ್ರಚಿಕಿತ್ಸೆ ಅಥವಾ ಯಾವುದೇ ರೀತಿಯ ಉನ್ನತ ಮಟ್ಟದ ಚಿಕಿತ್ಸೆಯನ್ನು ನೀಡುವಂತಹ ಒಂದು ವ್ಯವಸ್ಥೆ.
ಬಹಳ ದೊಡ್ಡ ಕ್ಯಾಂಪ್ ಇದು. 25 ವರ್ಷ ಆಯಿತು ಕರ್ನಾಟಕದ ಮಂಗಳೂರಿನಲ್ಲಿ ಅಮೃತಾನಂದಮಯಿ ಮಠ ಸ್ಥಾಪನೆ ಆಗಿ ಬಹಳ ದೊಡ್ಡ ಪ್ರಮಾಣದ ವಿಶೇಷವಾದ ಮೊದಲ ಬಾರಿಗೆ ನಡೀತಾ ಇರುವಂತಹ ಒಂದು ಕ್ಯಾಂಪು. ಹಾಗಾಗಿ ಇದರ ಸದುಪಯೋಗ ಬಡ ಜನರು ಪಡ್ಕೊಳ್ಳಿ. ಅದರಲ್ಲೂ ಹೃದ್ರೋಗ ಸಂಬಂಧವಾದ 18 ವರ್ಷದ ಒಳಗಿನ ಮಕ್ಕಳಿಗೆ ಈ ಒಂದು ಸದುಪಯೋಗ ಆಗಲಿ ಅಂತನ್ನುವ ದೃಷ್ಟಿಯಿಂದ ಇದೊಂದು ಸಾಮಾಜಿಕ ಸೇವೆ ಆಗಿರೋದ್ರಿಂದ ಮಾಧ್ಯಮ ಬಂಧುಗಳಾದ ತಮ್ಮ ಸಹಕಾರವನ್ನು ನಾವು ಅಪೇಕ್ಷಿಸ್ತಾ ಇದ್ದೇವೆ.